ಕಳೆದ 7 ತಿಂಗಳ ಹಿಂದೆ ಈ ರಸ್ತೆಯ ಮರು ಡಾಮರೀಕರಣಕ್ಕಾಗಿ ಗುದ್ದಲಿ ಪೂಜೆ ನಡೆದಾಗ ಬಹುಕಾಲದ ರಸ್ತೆ ಅಭಿವೃದ್ಧಿ ಬೇಡಿಕೆಗೆ ಕಾಲ ಕೂಡಿ ಬಂದಿದೆ ಅಂತ ಇಲ್ಲಿನ ಜನ ಖುಷಿಪಟ್ಟಿದ್ರು. ಆದರೆ ತಿಂಗಳುಗಳು ಕಳೆದರೂ ಕಾಮಗಾರಿ ಆರಂಭ ಆಗದೇ ಇರೋದ್ರಿಂದ ಸಹಜವಾಗಿ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದೀಗ ಕಟ್ಟಕಡೆಯ ನಿರ್ಧಾರ ಎಂಬಂತೆ ಈ ಗ್ರಾಮದ ಜನ ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆಯನ್ನು ಬಹಿಷ್ಕರಿಸುವ ನಿರ್ಧಾರಕ್ಕೆ ಬಂದಿದ್ದು, ಈ ಬಗ್ಗೆ ರಸ್ತೆ ಬದಿಯಲ್ಲಿ ಎಚ್ಚರಿಕೆಯ ಬ್ಯಾನರ್ ಅಳವಡಿಸಿದ್ದಾರೆ. ಕಡಬ ತಾಲೂಕು ಕೊಯ್ಲ ಗ್ರಾಮದಲ್ಲಿರುವ ಜಿಲ್ಲೆಯ ಏಕೈಕ ಪಶುಸಂಗೋಪನಾ ಕ್ಷೇತ್ರದ ಜಾಗದ ಮುಖಾಂತರ ಹಲವಾರು ಪ್ರದೇಶಗಳಿಗೆ ಹಾದು ಹೋಗಿರುವ ಮುಖ್ಯ ರಸ್ತೆಯ ಅಭಿವೃದ್ಧಿಗೆ ಸುಳ್ಯ ಶಾಸಕ ಸಚಿವರಾದ ಎಸ್ ಅಂಗಾರ 7 ತಿಂಗಳ ಹಿಂದೆ ಗುದ್ದಲಿ ಪೂಜೆ ನಡೆಸಿದರು. ಬಳಿಕ ಯಾವುದೇ ಪ್ರಗತಿ ಕಾಣದೇ ಇರುವುದರಿಂದ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಪಶುಸಂಗೋಪನಾ ಇಲಾಖೆ ಜಾಗದ ಮುಖಾಂತರ ಈ ರಸ್ತೆ ಹಾದು ಹೋಗಿರುವುದರಿಂದ ಅಭಿವೃದ್ಧಿಗೆ ಕಾನೂನು ತೊಡಗಿತ್ತು. ಈ ಕ್ಷೇತ್ರದ ಶಾಸಕ ಸಚಿವ ಎಸ್ ಅಂಗಾರ ಪರಿಶ್ರಮದಿಂದ ತೊಡಕುಗಳು ನಿವಾರಣೆಯಾಗಿತ್ತು. ಬಳಿಕ 25 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸುಮಾರು 1 ಕಿಲೋಮೀಟರ್ ಮರು ಡಾಮರೀಕರಣದ ಮೂಲಕ ಅಭಿವೃದ್ಧಿಪಡಿಸುವ ಉದ್ದೇಶ ಹೊಂದಲಾಗಿತ್ತು. ಕಳೆದ ಬೇಸಿಗೆಯಲ್ಲಿ ಆಗಬೇಕಾಗಿದ್ದಂತಹ ಕಾಮಗಾರಿ ಮಳೆಗಾಲ ಅರ್ಧ ಆದರೂ ಆರಂಭ ಆಗಿಲ್ಲ. ಉಪ್ಪಿನಂಗಡಿ ಕಡಬ ಸುಬ್ರಹ್ಮಣ್ಯ ರಾಜ್ಯ ಹೆದ್ದಾರಿಯ ಗೋಕುಲ ನಗರದಿಂದ ಪಶುಸಂಗೋಪನಾ ಇಲಾಖೆ ಜಾಗದಲ್ಲಿ ಸಾಗುವಂತಹ ಮುಖ್ಯ ರಸ್ತೆ ಸಂಪೂರ್ಣವಾಗಿ ಹದಗೆಟ್ಟಿದ್ದು, ಈ ಬಗ್ಗೆ ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ರಸ್ತೆ ಬದಿಯಲ್ಲಿ ತಮ್ಮ ನಿರ್ಧಾರದ ಒಂದು ಬ್ಯಾನರ್ ಅನ್ನು ಕೂಡ ಹಾಕಿದ್ದಾರೆ. ಅದರಲ್ಲೂ ನಮ್ಮ ಮುಖ್ಯವಾಗಿ ಕೊಯ್ಲ ಊರಿನ ಜನತೆಗೆ ನಾನು ಒಂದು ವಿನಂತಿ ಕೇಳ್ಕೊಳ್ತಾ ಇದ್ದೇನೆ. ನಾವು ಪ್ರತಿದಿನ ಓಡಾಡುವಂಥ ಈ ರಸ್ತೆ ಸುಮಾರು 30 ವರ್ಷದಿಂದ ಇದೇ ರೀತಿ ಕೆಟ್ಟೋಗಿದೆ. ಪ್ರತಿ ವರ್ಷ ಓಟ್ ಬಂದಾಗ ಕೆಲವರು ಬಂದು ನಾವು ಸರಿ ಮಾಡಿಕೊಡ್ತೇವೆ ಅಂತ ಹೇಳ್ತಾರೆ. ಮಾಡಲೇಬೇಕು ಅನ್ನುವಂಥದ್ದು ನಾನು ದೃಢ ನಿರ್ಧಾರವಾಗಿ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೇನೆ. ಸುಮಾರು ನಮಗೆ ಅಭಿವೃದ್ಧಿ ಕಾಣಲಿಲ್ಲ. ಒಂದು ಬೇಕಾದರೆ ಒಂದು ಯಾವುದೇ ಸಾಧಾರಣ ಈಗ ನೋಡಿ, ನಮಗೆ ಈಗ ಇತ್ತೀಚೆಗೆ 75 ವರ್ಷದ ಸ್ವಾತಂತ್ರ್ಯೋತ್ಸವವನ್ನು ಆಚರಣೆಗೆ ನಾವು ರೆಡಿಯಾಗಿದ್ದೇವೆ. ಆದರೂ ನಮಗೆ ಒಂದು ಇಷ್ಟವರೆಗೆ ಇಲ್ಲಿ ಒಂದು ಮಾರ್ಗದ ವ್ಯವಸ್ಥೆ ಇನ್ನು ನಮಗೆ ಇಲ್ಲಿನ ಮೂಲಸೌಕರ್ಯ ನಮಗೆ ಇಲ್ಲಿ ಸಿಕ್ಕಲಿಲ್ಲ. ಇಲ್ಲಿ ನಾವು ಎಲ್ಲರ ಹತ್ರ ಜನಪ್ರತಿನಿಧಿ ಹತ್ರ ಸಚಿವ ಎಲ್ಲರ ಹತ್ರ ಹೇಳಿ ಆಯಿತು. ಆದರೂ ನಮಗೆ ಇನ್ನೂ ಇಷ್ಟವರೆಗೆ ಯಾವುದು ನಮಗೆ ಸವಲತ್ತು, ಯಾವುದು ಮೂಲಸೌಕರ್ಯ ನಮಗೆ ಸಿಕ್ಕಲೇ ಇಲ್ಲ. ಎಲ್ಲ ಒಂದು ಮನೆಗೆ ಒಂದು ಮಾರ್ಗ ಹಾಗೆ ಅಂತ ನಮ್ಮ ಇದು ಹೇಳ್ತಾರೆ ಪೇಪರಲ್ಲಿ ಮಾತ್ರ. ನಮಗೆ ಇಷ್ಟವರೆಗೆ ಯಾವುದು ನಮಗೆ ಸಿಕ್ಕಲಿಲ್ಲ. ಆದ ಕಾರಣ ನೀವೆಲ್ಲ ಸಹಕಾರ ಕೊಟ್ಟು ನಮಗೆ ಒಂದು